ಈ ಪ್ರಚಾರ ಸಮಿತಿ ಅಂದರೆ ಏನು? ಚುನಾವಣೆ ಇಲ್ಲ, ಬರೀ ಚುನಾವಣೆ ಇದ್ದಾಗ ಮಾತ್ರ ಪ್ರಚಾರ ಸಮಿತಿ. ಇದು ಏನು ಅನ್ನೋದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳಿರ್ಬೋದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನು AICC ಅವರು ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಇದು ದೇಶದಲ್ಲೇ ಒಂದು ಪ್ರಥಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಯದಲ್ಲಿ ಮಾಡಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಬರೇ ಚುನಾವಣೆಗೋಸ್ಕರ ಮಾತ್ರ ಸೀಮಿತವಾದಂಥ ಪ್ರಚಾರ ಸಮಿತಿ ಅಲ್ಲ, ವರ್ಷದ 365 ದಿವಸಗಳು ಕೂಡ ನಾವು ಪ್ರಚಾರ ಪಡಿಸುವಂಥ ಅವಶ್ಯಕತೆ ಇದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು AICC ಅವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹೆಚ್ಚಿನ ನಿಮಿಷ ಇವಾಗಲೇ ಉಲ್ಲೇಖ ಆದಂಥ ರೀತಿಯಲ್ಲಿ ಶಾಸಕರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು 95% ಕೆಲಸ ಮಾಡ್ತೇವೆ, 5% ಪ್ರಚಾರ ಮಾಡ್ತೇವೆ. ಆದರೆ ನಮ್ಮ ವಿರೋಧ ಪಕ್ಷದವರು 5% ಕೆಲಸ ಮಾಡ್ತಾರೆ, 95% ಪ್ರಚಾರ ತಗೊಳ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಯನ್ನು ಬೆಳೆಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ದೊಡ್ಡ ಜಿಲ್ಲೆಗಳಿದೆ ಅಲ್ಲಿ 2 ಗ್ರಾಮಾಂತರ ಮತ್ತು ನಗರ ಅನ್ನುವಂಥ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬ್ಲಾಕ್ ಮಟ್ಟದಲ್ಲಿ ಇನ್ನಷ್ಟು ಕೆಳಗಡೆ ಹೋಗಬೇಕು, ನಾವು ಪಂಚಾಯತ್ ಮಟ್ಟಕ್ಕೆ ಹೋಗಬೇಕು, ಬೂತ್ ಮಟ್ಟದಿಂದ ಇಬ್ಬಿಬ್ಬರನ್ನು ಆಯ್ಕೆ ಮಾಡಿ ನಾವು ನಮ್ಮ ಸಂಘಟನೆಯನ್ನು ಬೆಳೆಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಒಂದು ವೇಳೆ ನಾವು ಪಂಚಾಯತಿನಲ್ಲಿ ಬೂತ್ ಮಟ್ಟದಿಂದ 2 ಜನರನ್ನು ಆಯ್ಕೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ 58,000 ಬೂತ್ ಇದೆ. ಸರಳ 1 ಲಕ್ಷಕ್ಕಿಂತ ಮಿಕ್ಕಿ ಸಂಘಟನೆ ನಮ್ದು ಆಗ್ಲಿಕ್ಕಿದೆ. ನಾನು ಮೊನ್ನೆ ದೆಹಲಿಗೆ ಹೋಗಿದ್ದೆ. ನಮ್ಮ ಇಬ್ರಾಹಿಂ ಗುಣಕರು ಕೂಡ ನಮ್ಮ ಕೋಆರ್ಡಿನೇಟರು. ದೆಹಲಿಗೆ ಹೋಗಿದ್ದೆ. ಆ ಸಮಯದಲ್ಲಿ ಇಡೀ ದೇಶದಲ್ಲಿ ಕ್ಯಾಂಪೇನ್ ಕಮಿಟಿಯ ಬಲಿಷ್ಠವಾದಂಥ ಸಂಘಟನೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳ್ತಾರೆ ಡೆಲ್ಲಿಯವರು. ಹೆಚ್ಚಿನ ವಿಷಯ ನಮ್ಮ ಮುಂದೆ ಇನ್ನಷ್ಟು ಸವಾಲಿದೆ. 3 ದಿವಸಗಳ ಹಿಂದೆ ಕೇರಳ ರಾಜ್ಯದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ರಮೇಶ್ ಚೆನ್ನಿತ್ತಲಾಲ್ ಅವರನ್ನು ನೇಮಕಾತಿ ಮಾಡಿದರು. ಕೋಆರ್ಡಿನೇಟರ್ ಆಗಿ ಶಶಿ ತರೂರ್ ಅನ್ನು ನೇಮಕಾತಿ ಮಾಡಿದರು. ಇವತ್ತು ಹೆಚ್ಚಿನ ಅಂಶ ಇವತ್ತು ಅಲ್ಲಿ ಚುನಾವಣೆ ಕೂಡ ಬರಲಿಕ್ಕಿದೆ 2-3 ತಿಂಗಳಲ್ಲಿ. ಇವತ್ತು ನಮಗೆ ಸವಾಲಾಗಿ ಇವತ್ತು ಕೇರಳ ರಾಜ್ಯದಲ್ಲಿ ಸಂಘಟನೆ ಹುಡ್ತಾ ಇದೆ. ಹಾಗಾಗಿ ನಮಗೇನು ದೇಶದಲ್ಲಿ ಪ್ರಥಮ ಸ್ಥಾನ ಇದೆ ಅದನ್ನು ಉಳಿಸ್ಕೊಳ್ಬೇಕಂತ ಕೆಲಸ ಕಾರ್ಯ ಮಾಡಬೇಕಾಗಿದೆ. ಅದು ನಾವು ಬರೇ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಅಥವಾ ನಮ್ಮ ಪದಾಧಿಕಾರಿಗಳು ಒಂದು ಮನಸ್ಸಿನಿಂದ ಒಗ್ಗಟ್ಟಾಗಿ ನಾವು ಕೆಲಸ ಕಾರ್ಯವನ್ನು ಮಾಡಿ ಅದಕ್ಕೆ ಎಲ್ಲರ ಸಹಕಾರವನ್ನು ಪಡ್ಕೊಂಡು ನಾವು ಕೆಲಸ ಕಾರ್ಯವನ್ನು ಮಾಡಬೇಕಾಗಿದೆ. ಇವತ್ತು ಶಾಸಕರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಶಾಸಕರ ಸಹಕಾರ ನಮಗೆ ಬೇಕು, ನಮ್ಮ ಸಹಕಾರ ಶಾಸಕರಿಗೆ ಬೇಕು. ಇದು ನಾವು ಮಾಡುವಂಥದ್ದು ಹೆಚ್ಚಿನ ವಿಷಯ ನಮಗೋಸ್ಕರ ಮಾಡುವಂಥದ್ದಲ್ಲ, ನಮ್ಮ ಪಕ್ಷಕ್ಕೋಸ್ಕರ, ಪಕ್ಷದ ಇತಿಹಾಸವನ್ನು ತಿಳಿಸಲಿಕ್ಕೋಸ್ಕರ, ಪಕ್ಷವನ್ನು ಇನ್ನಷ್ಟು ಐಡಿಯಾಲಜಿಕಲಿ ಸಿದ್ಧಾಂತದ ಮೇರೆಗೆ ನಮ್ಮ ಮನವರಿಕೆ ಮಾಡುವಂಥ ದೃಷ್ಟಿಯಲ್ಲಿ, ಅದೇ ರೀತಿಯಾಗಿ ನಮ್ಮ ಸ್ಥಳೀಯವಾದಂಥ ಶಾಸಕರುಗಳಿಗೆ, ಲೋಕಸಭಾ ಸದಸ್ಯರುಗಳಿರ್ಬೋದು, ಪಕ್ಷಕ್ಕೆ ಶಕ್ತಿ ಬರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಿರಂತರವಾಗಿ ವರ್ಷದ 365 ದಿವಸ ಕೂಡ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಸಂಘಟನೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ಇವತ್ತು
ಎಲ್ಲ ಆಗು ಹೋಗುಗಳ ಬಗ್ಗೆ ಕೂಡ ನಮಗೆ ತಿಳುವಳಿಕೆ ಇರಬೇಕು. ನಮ್ಮ ಸಿದ್ಧಾಂತ ಏನು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನನೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇವತ್ತು ಅದನ್ನು ಮುಂದಿಟ್ಟುಕೊಂಡು ನಮ್ಮ ವಿರೋಧ ಪಕ್ಷದವರಿಗೆ ಒಂದು ಸಿದ್ಧಾಂತ ಇದೆ, ನಮಗೂ ಕೂಡ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತರಬೇತಿ ಕೊಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ತರಬೇತಿ ಶಿಬಿರ ಮಾಡಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಮೊನ್ನೆ ಹುಬ್ಬಳ್ಳಿ ಧಾರವಾಡದಲ್ಲಿ, ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ತರಬೇತಿ ಶಿಬಿರ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ವಿ. ನಮ್ಮ ಇನ್ನಷ್ಟು ನಮ್ಮ ಪಕ್ಷದ ಮುಖಂಡರುಗಳನ್ನ, ಕಾರ್ಯಕರ್ತರುಗಳನ್ನ, ಪದಾಧಿಕಾರಿಗಳನ್ನ ನಾವು ಸನ್ನದ್ಧರಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ನಿಮಿಷ ನಮ್ಮ ಹತ್ರ ಬರೇ ಸೇನೆ ಇದ್ರೆ ಸಾಕಾಗುವುದಿಲ್ಲ, ಸೈನಿಕರು ಬೇಕು. ಆ ಸೈನಿಕರನ್ನು ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ ಅವರನ್ನು ಸನ್ನದ್ಧ ಮಾಡುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಾನು ಹೆಚ್ಚಿಗೆ ಬಹಳ ಜನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ. ಹೆಚ್ಚಿನ ನಿಮಿಷ ಮೊನ್ನೆ ಕೇಂದ್ರ ಸರ್ಕಾರ ಶ್ರೀಯುತ ಮೋದಿಯವರು ಸೇವಾ ತೀರ್ಥ ಮತ್ತು ಕರ್ತವ್ಯ ನಿರತ ಅನ್ನುವಂಥ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಸೇವಾ ತೀರ್ಥ, ಕರ್ತವ್ಯ ನಿರತ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು. ಇವತ್ತು ಪಾರ್ಲಿಮೆಂಟ್ನಲ್ಲಿ ಅವಿರತವಾಗಿ ಚರ್ಚೆ ಆಗ್ತಾ ಇದೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ದೇಶವನ್ನ ಅಮೆರಿಕ ದೇಶಕ್ಕೆ ಒತ್ತೆ ಹೊಡಲಿಕ್ಕೆ ಹೊರಟಂತ ಮೋದಿಯವರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡೋದರ ಮುಖಾಂತರ ಸ್ಪಷ್ಟವಾಗಿ ಎಲ್ಲ ಜನರಿಗೂ ಕೂಡ ಅದರ ಮನವರಿಕೆ ಆಗುವಂತ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ವೋಟ್ ಚೋರಿ ಬಗ್ಗೆ ಪ್ರಸ್ತಾಪ ಮಾಡಿದಂಥ ಸಮಯದಲ್ಲಿ ಈ ದೇಶದ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಧಮಕಿ ಹಾಕುವಂತ ಕೆಲಸ ಕಾರ್ಯ ಮಾಡಿತು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪ್ರಸ್ತಾಪವನ್ನು ಮಾಡಿದ್ದಾರ ಅದು 100% ಕೂಡ ಸರಿಯಾದಂತ ಸತ್ಯ ಆಗಿದೆ. GST ಬಗ್ಗೆ ಪ್ರಸ್ತಾಪ ಮಾಡಿದ್ರು. 8 ವರ್ಷಗಳ ಕಾಲ GSTಯನ್ನು ವಸೂಲಾತಿ ಮಾಡಿ ಮೊನ್ನೆ ರಿಯಾಯಿತಿ ಕೊಡುವಂತ ಗಿಫ್ಟ್ ಕೊಟ್ಟೆವು ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಪಡಿಸುವಂತ ಕೆಲಸ ಕಾರ್ಯಗಳಾಯಿತು. ಅಥವಾ ಈ ದೇಶದ ರೈತರ ಹಕ್ಕುಗಳನ್ನ ಕಿತ್ತು ಬಂಡವಾಳಶಾಹಿಗಳ ಕೈಯಲ್ಲಿ ಕೊಡುವಂತ ಕೆಲಸ ಕಾರ್ಯ ಮಾಡಿದಂಥ ಸಮಯದಲ್ಲಿ ಅದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡುವಂತ, ಆ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ 1.5 ವರ್ಷಗಳ ಕಾಲ 800 ಜನ ಪ್ರಾಣ ಕೊಟ್ಟರು ಕೂಡ ಇವತ್ತು ಆ ಚಳುವಳಿಯನ್ನು ನಿಲ್ಲಿಸಿದ ಕಡೆಗೆ ಮೋದಿ ಸರ್ಕಾರ ಮಂಡಿ ಊರಿ ಆ ಕಾನೂನನ್ನು ವಾಪಸ್ ತಗೊಳ್ಳುವಂತವರೆಗೆ ಆ ಹೋರಾಟ ನಡೆಯಿತು. ಈ ದೇಶದಲ್ಲಿ ಗೋಧಿ ಮೀಡಿಯಾ ಅನ್ನುವಂಥ ಮೀಡಿಯಾಗಳು ಹೆಚ್ಚಿನ ಅಂಶ ಎಲ್ಲ ಮೀಡಿಯಾಗಳನ್ನು ಕೂಡ ಬಂಡವಾಳಶಾಹಿಗಳು ಪರ್ಚೇಸ್ ಮಾಡಿ ಯಾರು ಜನಸಾಮಾನ್ಯರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ರೈತರಿದ್ದಾರೆ, ಯಾರು ಕಾರ್ಮಿಕ ವರ್ಗದವರಿದ್ದಾರೆ, ಅವರ ಸ್ವರ ಎಲ್ಲಿಯೂ ಕೂಡ ಕೇಳದಂತ ರೀತಿಯ ಪರಿಸ್ಥಿತಿಯ ವಾತಾವರಣವನ್ನ ದೇಶದಲ್ಲಿ ನಡೆಸುವಂತ ಕಾರ್ಯಕ್ರಮ ಆಗಿದೆ. ಮೊನ್ನೆ ತಾವು ಪಾದಯಾತ್ರೆ ಮಾಡಿದಿರಿ ಮನ್ರೇಗದ ಬಗ್ಗೆ. ಇವತ್ತು ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರಪಿತ, ಅವರ ಹೆಸರನ್ನು ಇತಿಹಾಸದಲ್ಲಿ ತೆಗೆದು ಹಾಕಬೇಕು. ಪಂಚಾಯತಿಗಿದ್ದಂಥ ಅಧಿಕಾರವನ್ನು ಕಿತ್ತು ತೆಗಿಬೇಕು. ಅದೇ ರೀತಿಯಲ್ಲಿ ಕಾರ್ಮಿಕ ವರ್ಗದವರಿಗಿರುವಂಥ ಯಾವ ರೀತಿ ಹಕ್ಕಿದೆ, ಉದ್ಯೋಗದ ಹಕ್ಕಿದೆ, ಅದನ್ನು ಕಿತ್ತುಕೊಳ್ಳಬೇಕು ಅನ್ನುವಂಥ ದೃಷ್ಟಿಗೋಸ್ಕರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ದಿಲ್ಲಿಯಿಂದ ಹಳ್ಳಿಗೆ, ಇವತ್ತು ಬಿಜೆಪಿ ಪಕ್ಷದ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಹಳ್ಳಿಯಿಂದ ದಿಲ್ಲಿಗೆ ಕೊಂಡೋಗುವಂಥ ಕೆಲಸ ಕಾರ್ಯದ ಮಟ್ಟಿಗೆ ಚಲಾವಣೆ ಕೊಡ್ತಾ ಇದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಅವರು ಇವತ್ತು ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಅವರನ್ನೇ ಬೇರೆನೇ ಒಂದು ರೀತಿಯ ವ್ಯಕ್ತಿತ್ವವಾಗಿ ಬಿಂಬಿಸುವಂತ ಕೆಲಸ ಕಾರ್ಯ ಆಯಿತು. ಇವತ್ತು ಅವರನ್ನ ಪಾರ್ಲಿಮೆಂಟ್ ಇಂದ ತೆಗೆದು ಹಾಕುವಂತ ಕೆಲಸ ಕಾರ್ಯ ಆಯಿತು. ನಿರಂತರವಾಗಿ ಅವರ ಮೇಲೆ 25 ಕೇಸುಗಳನ್ನ ಹಾಕುವುದರ ಮುಖಾಂತರ ಇನ್ನಷ್ಟು ಜಾಸ್ತಿ ಆಯಿತು ಇತ್ತೀಚಿನ ದಿವಸ. ಅದೇ ರೀತಿಯಾಗಿ
ಸೆಷನ್ ಕೋರ್ಟಲ್ಲಿ ಕಟಕಟೆ ನಿಲ್ಲಿಸುವಂತ ಕೆಲಸ ಕಾರ್ಯ ಆಯಿತು. ಇವತ್ತು ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಹೆಸರಿನಲ್ಲಿ ಅವರನ್ನ ಇವತ್ತು 5 ದಿವಸಗಳ ಕಾಲ ನಿರಂತರವಾಗಿ ಇವತ್ತು ಅವರನ್ನ ತನಿಖೆ ಮಾಡುವಂತ ರೀತಿಯ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀನು ರೈತರಿಗೆ ಕೊಟ್ಟಂತ ಬೆಂಬಲವನ್ನು ನೀನು ವಾಪಸ್ ತಗೊಳ್ಬೇಕು ಅನ್ನುವಂಥ ರೀತಿ ಒತ್ತಡ ತರುವಂತ ಕೆಲಸ ಕಾರ್ಯ ಆಯಿತು. ಆದರೆ ರಾಹುಲ್ ಗಾಂಧಿ ಅದಕ್ಕೆ ಯಾವುದಕ್ಕೂ ಕೂಡ ಹೆದರಲಿಲ್ಲ. ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತೇಳಿ ಬಿಂಬಿಸುವಂತ ಕೆಲಸ ಕಾರ್ಯ ಆಯಿತು. ಆದರೆ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸರಣ 3600 ಕಿಲೋಮೀಟರು, 4000ಕ್ಕಿಂತ ಮಿಕ್ಕಿ ಕಿಲೋಮೀಟರ್ಗಳ ದೂರ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ದ್ವೇಷದ ವಾತಾವರಣ ಬೇಡ, ಈ ದೇಶದಲ್ಲಿ ಪ್ರೀತಿಯ ಇದನ್ನು ನಾನು ಕಟ್ತೇನೆ ಅನ್ನುವಂಥ ರೀತಿಯಲ್ಲಿ ಕಾರ್ಮಿಕರ ಜೊತೆಯಲ್ಲಿ, ಯುವಕರ ಜೊತೆಯಲ್ಲಿ, ಮಹಿಳೆಯರ ಜೊತೆಯಲ್ಲಿ, ರೈತರ ಜೊತೆಯಲ್ಲಿ ಎಲ್ಲ ವರ್ಗದವರ ಹತ್ರ ಕೂಡ ಸಂಪರ್ಕವನ್ನು ಮಾಡಿಕೊಂಡು ರಾಹುಲ್ ಗಾಂಧಿ ಅವರು ಇವರ ಎಲ್ಲರ ಸಮಸ್ಯೆ ಕೂಡ ಇವತ್ತು ನ್ಯಾಯ ಸಿಗುವಂತ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಕಾರ್ಯಕ್ರಮವನ್ನು ಬಿಂಬಿಸುವಂತ ಕೆಲಸ ಕಾರ್ಯವನ್ನು ಮಾಡಿದರು. ರಾಹುಲ್ ಗಾಂಧಿ ಅವರು ಯಾರು? ಈ ದೇಶಕ್ಕೆ 3 ಜನ ಪ್ರಧಾನಮಂತ್ರಿಗಳನ್ನು ಕೊಟ್ಟಂತ ಒಂದು ಕುಟುಂಬ, ನೆಹರು ಕುಟುಂಬದ ಒಬ್ಬ ಕುಡಿ. ಒಂದು ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ ನಮ್ಮ ಖಜಾನೆಗಳೆಲ್ಲ ಖಾಲಿಯಾದಂಥ ಸಮಯದಲ್ಲಿ ಇವತ್ತು ನೆಹರೂರವರ ಕುಟುಂಬದ ಇವತ್ತು ಜಮೀನನ್ನು ಮಾರಾಟ ಮಾಡೋದ್ರ ಮುಖಾಂತರ ಮನೆಯಲ್ಲಿದ್ದಂಥ ಬಂಗಾರವನ್ನೆಲ್ಲ ತಂದು ನಮ್ಮ ಖಜಾನೆಗೆ ತುಂಬಿಸುವಂತ ಕೆಲಸ ಕಾರ್ಯ ಮಾಡಿದಂಥ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು. ಇವತ್ತು ಜವಾಹರ್ಲಾಲ್ ನೆಹರೂರವರು ಯಾವ ರೀತಿಯ ಕಲ್ಪನೆಗಳನ್ನು ಕಂಡಿದ್ರು ಈ ದೇಶದ ಉನ್ನತಿಗೋಸ್ಕರ, ಅದು ವೈಜ್ಞಾನಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಭಿವೃದ್ಧಿ ಪಥದಲ್ಲಿ ಇರ್ಬೋದು, ಸಮಗ್ರವಾದಂಥ ಅಭಿವೃದ್ಧಿಗೆ ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ರ. ಅದೇ ರೀತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಜೈ ಜವಾನ್ ಜೈ ಕಿಸಾನ್ ಅನ್ನೋದರ ಮುಖಾಂತರ ಯಾವ ರೀತಿಯ ದೇಶ ಕಟ್ಟುವಂತ ಕೆಲಸ ಕಾರ್ಯ ಮಾಡಿದ್ರ. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ಜಗತ್ತಿನಲ್ಲಿ ಇಂಥ ಶಕ್ತಿದಾಯಕವಾದಂಥ ಮಹಿಳೆ ಇನ್ನೋರ್ವಳು ಇಲ್ಲ ಅನ್ನುವಂಥ ರೀತಿಯ ಕೀರ್ತಿಯನ್ನು ತಂದುಕೊಡುವಂಥ ಕೆಲಸ ಕಾರ್ಯವನ್ನೇನು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದರು. ಬಡತನ ನಿರ್ಮೂಲಕ್ಕೋಸ್ಕರ ಗರಿಬಿ ಹಠಾವೋ ಅನ್ನುವಂಥ ಕಾರ್ಯಕ್ರಮ ತಂದರು. ಭೂ ಮಸೂದೆ ಕಾನೂನುಗಳನ್ನು ತಂದರು. ಇವತ್ತು ಬಡವರಿಗೆ ಪಡಿತರ ವ್ಯವಸ್ಥೆಯನ್ನು ತಂದರು, ಅಂಗನವಾಡಿ ವ್ಯವಸ್ಥೆಯನ್ನು ತಂದರು. ನಾನಾ ರೀತಿಯಲ್ಲಿ ಇವತ್ತು ಸಮಗ್ರ ಬಡತನ ನಿರ್ಮೂಲಕ್ಕೋಸ್ಕರ ಕೆಲಸ ಕಾರ್ಯ ಮಾಡಿದಂಥ ಸಮಯದಲ್ಲಿ ಇವತ್ತು ಇಂದಿರಾ ಗಾಂಧಿ ಅವರಿಗೆ ಅತ್ಯಂತ ಪ್ರಿಯ ಮೊಮ್ಮಗ ರಾಹುಲ್ ಗಾಂಧಿ ಅವರ ಹತ್ಯೆ ಆಗುವುದಕ್ಕಿಂತ ಮುಂಚೆ ಅರ್ಧ ಗಂಟೆ ಮೊದಲು ಇಂದಿರಾ ಗಾಂಧಿ ಅವರ ತೊಡೆಯಲ್ಲಿ ಆಟ ಆಡ್ತಿದ್ದಂಥ 14 ವರ್ಷದ ರಾಹುಲ್ ಗಾಂಧಿ ಅವರು ಅರ್ಧ ಗಂಟೆ ಬಿಟ್ಟು ಹೋಗಿ ನೋಡ್ತಾರೆ. 16 ಗುಂಡು ಹೊಡೆದು ಇಂದಿರಾ ಗಾಂಧಿ ಅವರ ರಕ್ತಸಿಕ್ತವಾದಂಥ ದೇಹವನ್ನು ನೋಡುವಂಥ ಅವಕಾಶ ಆಯಿತು. ಅದೇ ರೀತಿಯಲ್ಲಿ 21 ವರ್ಷದ ವಯಸ್ಸಿನಲ್ಲಿರುವಂಥ ರಾಹುಲ್ ಗಾಂಧಿ ಅವರಿಗೆ ತನ್ನ ತಂದೆಯ ರಾಜೀವ್ ಗಾಂಧಿ ಅವರ ದೇಹವನ್ನು ಚಿತ್ರ ಮಾಡುವಂಥ ದೃಶ್ಯವನ್ನು ನೋಡುವಂಥ ಅವಕಾಶ ಆಯಿತು. ವಿದ್ಯಾಭ್ಯಾಸ ಎಲ್ಲ ಮಕ್ಕಳ ಜೊತೆ ಮಾಡುವಂಥ ಅವಕಾಶ ಇರಲಿಲ್ಲ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ರಾಹುಲ್ ಇವತ್ತು ಹೆಸರನ್ನು ಬದಲಾಯಿಸಿ ಇವತ್ತು ಅಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ಅವಕಾಶಗಳಾಗಿತ್ತು. ಇವತ್ತು ಒಂದು ರೀತಿಯಲ್ಲಿ ಇತ್ತೀಚಿನ ದಿವಸಗಳ ಪಾರ್ಲಿಮೆಂಟಿನ ವ್ಯವಸ್ಥೆಯನ್ನು ನೋಡಿದಾಗ ಪುನರೂಪಿ ಬಿಜೆಪಿ ಪಕ್ಷ ರಾಹುಲ್ ಗಾಂಧಿ ಅವರ ಪಾರ್ಲಿಮೆಂಟ್ ಇದನ್ನು ಕಸಿದುಕೊಳ್ಳುವಂಥ ರೀತಿ ಎಲ್ಲ ರೀತಿಯ ಪ್ರಯತ್ನಗಳು ಇವತ್ತು ನಾವು ಕಾಣ್ತಾ ಇದ್ವಿ. ಈ ದೇಶದ ಆರ್ಥಿಕ ನೀತಿಯ ಬಗ್ಗೆ, ಈ ದೇಶದ ಸೆಕ್ಯೂರಿಟಿ ಬಗ್ಗೆ, ಈ ದೇಶದ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಕೂಡ ಇವತ್ತು ಸಂಪೂರ್ಣವಾಗಿ ಅಮೆರಿಕ ದೇಶ ಇವತ್ತು ವಶಕ್ಕೆ ತಗೊಳ್ಳುವಂಥ ಸಮಯದಲ್ಲಿ ಅದನ್ನು ಬಿಂಬಿಸುವಂಥ ಕರ್ತವ್ಯ ಜವಾಬ್ದಾರಿ ವಿರೋಧ ಪಕ್ಷ ನಾಯಕರಂತ ರಾಹುಲ್ ಗಾಂಧಿಗೆ ಇದ್ದಂಥ ಸಮಯದಲ್ಲಿ ಇವತ್ತು ಅವರನ್ನು ಈ ರೀತಿಯ ಒತ್ತಡದ ಮುಖಾಂತರ ಅವರ ಹೆಸರನ್ನ ಪಪ್ಪು ಅನ್ನುವಂಥ ಸೃಷ್ಟಿ ಮಾಡೋದ್ರ ಮುಖಾಂತರ ನಿಮಿಷ ಒಂದು ಸಮಯದಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಂಥ ಸಮಯದಲ್ಲಿ
ರಾಜೀವ್ ಗಾಂಧಿ ಅವರ ಹತ್ಯೆ ಆದಂಥ ಸಮಯದಲ್ಲಿ ಸೋನಿಯಾ ಗಾಂಧಿಯವರು ಅವರ ಕುಟುಂಬಸ್ಥರು ನಮಗಿನ್ನು ರಾಜ್ಯಕ್ಕೆ ಬೇಡ, ನಾವು ರಾಜಕೀಯದಿಂದ ದೂರ ಇರ್ತೇವೆ ಅನ್ನುವಂಥ ರೀತಿ ತೀರ್ಮಾನ ತಗೊಂಡಂಥ ಸಮಯದಲ್ಲಿ ನಾವೇ ಕಾಂಗ್ರೆಸ್ಸಿಗರು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಮನವಿ ಮಾಡಿ ಯಾವುದು ಬೇಡ ಅಂತೇಳಿ ಸುಮ್ಮನೆ ಕೂತಿದ್ದಂಥ ಕುಟುಂಬವನ್ನು ವಾಪಸ್ ನಾವು ಎಳ್ಕೊಂಡು ಬಂದು ಇವತ್ತು ಇಂಥ ಸಮಯದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಹೇಳುವಂಥ ಸಮಯದಲ್ಲಿ ನಾವು ಕೂಡ ಹೌದು ಆಗಿರ್ಬೋದು ಅನ್ನುವಂಥ ರೀತಿಯಲ್ಲಿ ಆ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿರುವಂಥ ವಿಚಾರದ ಬಗ್ಗೆ ಆಗಿರ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಆ ಬಿಂಬಿಸೋದಕ್ಕೆ ಒತ್ತು ಕೊಡುವಂಥ ಅವಕಾಶಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಸಮರ್ಥವಾದಂಥ ನಾಯಕತ್ವ ರಾಹುಲ್ ಗಾಂಧಿ ಅವರ ಹತ್ರ ಇದೆ. ಯಾವ ರೀತಿಯಲ್ಲಿ ಮೋದಿ ಅವರು ಬಿಜೆಪಿಯ ನಾಯಕತ್ವವನ್ನು ಇವತ್ತು ತೊಡಗಿಸಿಕೊಂಡಿದ್ದಾರೆ, ಒಂದು ರೀತಿಯಲ್ಲಿ ಸಂವಿಧಾನವನ್ನು ಸಂಪೂರ್ಣ ಬುಡಮೇಲು ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಏನು ಚಾಲನೆ ಕೊಡ್ತಾ ಇದ್ದಾರೆ, ಅದರ ವಿರುದ್ಧ ನಾವೆಲ್ಲರೂ ಕೂಡ ಸೆಟೆದು ನಿಲ್ಲುವಂಥ ಅವಕಾಶಗಳಿದೆ. ಅದರ ಮುಖಾಂತರ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಹೆಚ್ಚಿನ ನಿಮಿಷ ಹಿಂದೆ ಕೂಡ ಇಂದಿರಾ ಗಾಂಧಿ ಅವರು ಇರುವಂಥ ಸಮಯದಲ್ಲಿ ಕೂಡ ಮಾಧ್ಯಮ ಪತ್ರಿಕೆಗಳಲ್ಲಿ ಪ್ರಚಾರ ಇರಲಿಲ್ಲ. ಆದರೆ ಬಾಯಿಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಪ್ರಚುರಪಡಿಸುವಂಥ ಕೆಲಸ ಕಾರ್ಯ ಮಾಡ್ತಾ ಇತ್ತು. ಆ ದೃಷ್ಟಿಯಲ್ಲಿ ಅಂಥ ಕೆಲಸ ಕಾರ್ಯದ ಬಗ್ಗೆ ಚಾಲನೆ ಕೊಡಬೇಕಂತ ದೇಶದಲ್ಲಿ ಅಂತಕ್ಕೆ ಚಾಲನೆ ಕೊಡಬೇಕಂತ ಅನಿವಾರ್ಯತೆ ಇದೆ. ಇವತ್ತು ಓಟು ಕಳ್ಳತನ ಮಾಡೋದರ ಮುಖಾಂತರ ಕೆಲವು ಅಧಿಕಾರವನ್ನು ಗಿಟ್ಟಿಸಿಕೊಂಡಿರ್ಬೋದು. ಇವತ್ತು ಹರಿಯಾಣದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು, ಬಿಹಾರ್ನಲ್ಲಿ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು. ನಾಡ್ದು ಬರುವಂಥ ಕರ್ನಾಟಕ ರಾಜ್ಯದಲ್ಲಿ ಕೂಡ SIR ಅನ್ನು ತಂದು ನಮ್ಮ ಸಾಧಾರಣ 1 ಕೋಟಿಗಿಂತ ಮಿಕ್ಕಿ ಓಟನ್ನು ಕಿತ್ತು ಹಾಕಬೇಕು ಅನ್ನುವಂಥ ರೀತಿಯ ಷಡ್ಯಂತ್ರವನ್ನು ಇವತ್ತು ಮಾಡಿಕೊಂಡಿದ್ದಾರೆ. SIR ಆಗ್ತಾ ಇದೆ, ಮ್ಯಾಪಿಂಗ್ ಆಗ್ತಾ ಇದೆ. ಬಿಜೆಪಿಯವರು ಅವರ ಓಟನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಯಾರ್ದು ಇವತ್ತು ಮ್ಯಾಪಿಂಗ್ ಆಗಲಿಲ್ಲ, ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬರುವಂಥ ಮತ. ಆ ದೃಷ್ಟಿಯಲ್ಲಿ ಅದರ ಬಗ್ಗೆ ನಾವು ಜಾಗೃತರಾಗಿರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಶ್ರೀಯುತ ಮೊಹಮ್ಮದ್ ಅಲಿ ಅವರು ಪದಗ್ರಹಣ ಕಾರ್ಯಕ್ರಮ, ರಾಜಾರಾಮ ಇಡೀ ನಾಯಕರುಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮೊಹಮ್ಮದ್ ಅಲಿ ಅವರು ಬಹಳ ಒಬ್ಬ ಕ್ರಿಯಾಶೀಲ ಕಾರ್ಯಕರ್ತ. ಹೆಚ್ಚಿನ ನಿಮಿಷ ನಾನು ಶಾಸಕನಾದಾಗ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರ ಇತ್ತು. ನಜೀರ್ ಸಾಬ್ರವರು ಭಾಳ ಹೆಸರುವಾಸಿಯನ್ನು ಪಡೆದಿದ್ದರು. ಆ ಸಮಯದಲ್ಲಿ ಇವತ್ತು ಶ್ರೀಯುತ ಮೊಹಮ್ಮದ್ ಅಲಿ ಅವರು ಅವರಿಗೊಂದು ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೆ. ನೀವು ಎಲ್ಲ ಕಡೆ ಹೋಗಿ ಸಾಕಷ್ಟು ಎಲ್ಲೆಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ಬೋರ್ವೆಲ್ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ನಜೀರ್ ಸಾಹೇಬರು ನೀರು ಸಾಹೇಬರಾದರೆ ಇವತ್ತು ಪುತ್ತೂರಿನಲ್ಲಿ ಆವಾಗ ಮೊಹಮ್ಮದ್ ಅಲಿ ಅವರು ನೀರು ಸಾಹೇಬರಾದರು. ಇವತ್ತು ಆ ದೃಷ್ಟಿಯಲ್ಲಿ ಒಬ್ಬ ಕ್ರಿಯಾತ್ಮಕವಾಗಿ ಮಂಡಲ ಪಂಚಾಯತಿ ಅಧ್ಯಕ್ಷನಾಗಿ, ಅದೇ ರೀತಿಯಾಗಿ ಇವತ್ತು ಈ ಸಮಾಜದ ಅಡರ್ತೊಡರುಗಳನ್ನೆಲ್ಲ ಇವತ್ತು ಬೆಳಕಿಗೆ ತರುವಂಥ ರೀತಿಯ ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿ ಮೊಹಮ್ಮದ್ ಅಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ನಾನೇನು ಗುರುತಿಸಲಿಲ್ಲ, ನೀವೇ ಎಲ್ಲರೂ ಕೂಡ ಬಂದು ಅವ್ರಿಗೊಂದು ಅವಕಾಶ ಕೊಡಿ, ಅವರು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾರೆ ಅನ್ನುವಂಥ ಸಮಯದಲ್ಲಿ ಅದಕ್ಕೆ ಅನುಮೋದನೆ ಕೊಡುವಂಥ ಕೆಲಸ ಕಾರ್ಯವನ್ನು ನಾವು ಮಾಡಿದ್ದೇವೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜಾರಾಮ್ರವರು ಇವತ್ತು ನಮ್ಮ ಪುತ್ತೂರು ತಾಲೂಕಿನ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಅಥವಾ ಬಂಟ್ವಾಳ ಇರ್ಬೋದು, ಇವತ್ತು ಎಲ್ಲ ಕಡೆಯ ಪದಾಧಿಕಾರಿಗಳ ನೇಮಕಾತಿ ಆಗಿದೆ. ನಾವು ಎಲ್ಲರೂ ಕೂಡ ಪ್ರಯತ್ನ ಪಟ್ಟರೆ 1,00,000 ಜನರ ಸಂಘಟನೆಯನ್ನು ನಾವು ಬಲಿಷ್ಠವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿದ್ರೆ 100ಕ್ಕೆ 100 ಪಾಲು ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಕಾರ್ಯಗಳಾಗ್ತದೆ. ಆ ಕೆಲಸ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ತಮ್ಮ ಹತ್ರ ಕವಿದು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪದಗ್ರಹಣ ಮಾಡಲಿಕ್ಕಿರುವಂಥ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ತಮಗೆಲ್ಲ ಶುಭ ಕೋರಿ, ನನಗೆ ರಾಜ್ಯಕ್ಕೆ ಭವಿಷ್ಯವನ್ನು ಕೊಟ್ಟಂಥವರು ನೀವು ಪುತ್ತೂರಿನವರು. ನನ್ನನ್ನು ವಿದ್ಯಾರ್ಥಿಯಾಗಿ ಬಂದಂಥ ನಾನು, DK ಶಿವಕುಮಾರರು, SM ನಾಗರಾಜರು NSU ಇಂದ ಸೀಟು ಪಡ್ಕೊಂಡು ಬಂದಂಥ ಸಮಯದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ಹೆಚ್ಚಿನ ನಿಮಿಷ ನಮ್ಮನ್ನು ಗೆಲ್ಲಿಸಿ ಕಳಿಸಿಕೊಳ್ಳುವಂಥ ಕೆಲಸ ಕಾರ್ಯ ಮಾಡಿದರು.
ನಾನು 10 ವರ್ಷಗಳ ಕಾಲ ಶಾಸಕನಾಗಿ ನನ್ನ ಜೀವಮಾನದಲ್ಲಿ ಯಾವತ್ತೂ ಕೂಡ ಮರೀಲಿಕ್ಕಿಲ್ಲ. ಅಂತಹ ತಮ್ಮ ಜೊತೆಯಲ್ಲಿ ಬೆರೆತು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಧಾರಣ 40 ವರ್ಷ ಆಯಿತು ಶಾಸಕನಾಗಿ. ಇನ್ನೂ ಕೂಡ ವಿನಯ ಕುಮಾರ್ ಅನ್ನುವಂಥ ರೀತಿಯಲ್ಲಿ ಪ್ರೀತಿಯಲ್ಲಿ ತಾವು ಮಾತಾಡಿಸ್ತಿದ್ದಾರೆ. ಇದು ನನ್ನ ಆಸ್ತಿ. ನಾನು ಇವತ್ತು ಕಾಪುಗೆ ಹೋಗಿರ್ಬೋದು, ಉಡುಪಿಗೆ ಹೋಗಿರ್ಬೋದು, ನಿಮ್ಮೆಲ್ಲರ ಪ್ರೇರಣಾ ಶಕ್ತಿಯ ಮುಖಾಂತರ ನನಗೆ ಈ ಭವಿಷ್ಯ ಒದಗಿ ಬರುವಂಥ ಅವಕಾಶ ಆಗಿದೆ. ಜನಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನನಗೆ ತೃಪ್ತಿ ಇದೆ. ಶ್ರೀಯುತ JR ಲೋಬರ್ ಅವರು ಇಲ್ಲಿ ತಹಸೀಲ್ದಾರರಾಗಿದ್ದರು. H ನಿಮಿಷ ಅವರು ಕೊಟ್ಟಂಥ ಸಹಕಾರ ಅವಿಸ್ಮರಣೀಯ. ಯಾಕೆಂದರೆ ನಾವು ಕಂದಾಯ ಇಲಾಖೆಯಲ್ಲಿ ಏನಾದರೂ ಸಾಧನೆ ಮಾಡಿದರೆ ದೊಡ್ಡ ರೀತಿಯ ಸಹಕಾರ JR ಲೋಬರ್ ಅವರು ಕೊಟ್ಟಂಥ ಸಂದರ್ಭದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಗತಿಯ ಕೆಲಸ ಕಾರ್ಯದಲ್ಲಿ ಸಾಧನೆ ಮಾಡಿದರೆ ಗೂರಡ್ಕ ಇಬ್ರಾಹಿಂರವರು BDO ಆಗಿದ್ದರು. ಇವತ್ತು ನಮ್ಮ ಪುತ್ತೂರು ಅವರ ಸಹಕಾರದಲ್ಲಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೆಚ್ಚಿನ ನಿಮಿಷ ನಮ್ಮ ತಾಕತ್ತು ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ರಜನೀಶ್ ಗೋಯಲ್ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಅವರು ಈ ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗುವಂಥ ಅವಕಾಶ ಆಯಿತು. ನಮ್ಮ ತಾಕತ್ತು ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ಶಾಲಿನಿ ಗೋಯಲ್ ರವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಮಂಗಳೂರಲ್ಲಿ. ಅವರು ಈಗ ಕರ್ನಾಟಕದ ಚೀಫ್ ಸೆಕ್ರೆಟರಿ. ಅದೇ ರೀತಿಯಲ್ಲಿ ನಿವೃತ್ತರಾದ ನಂತರ ಲೋಬೋರ್ ಅವರನ್ನು ಮಂಗಳೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಮಾಡುವಂಥ ಕೆಲಸ ಕಾರ್ಯ ಕೂಡ ಆಯಿತು. ಇವತ್ತು ಇಂಥ ದೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ಸ್ಮರಣೆ ಮಾಡುವಂಥ ಒಂದು ಪುಣ್ಯ ದಿವಸ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ತಮಗೆ ನಾವೆಲ್ಲರೂ ಕೂಡ ಶುಭ ಕೋರಿ, ಮುನೀರ್ ಅವರಿದ್ದಾರೆ, ಶ್ರೀಯುತ ಸುಧೀರ್ ಮರಳಿರವರ ಮಾತಿಗೆ ತಾವೆಲ್ಲರೂ ಕೂಡ ಕಾದಿದ್ದೀರಿ ಎಂದು ನಾನು ನಂಬಿದ್ದೇನೆ. ನಮಗೆ ದೊಡ್ಡ ಮಾನವ ಸಂಪನ್ಮೂಲ ವ್ಯಕ್ತಿಗಳು ನಮ್ಮಲ್ಲಿ ಸಾಕಷ್ಟು ಜನರು, ಲೋಬರ್ ಅವರು ಇರ್ಬೋದು, ಮುನೀರ್ ಅವರು ಇರ್ಬೋದು, ಅದೇ ರೀತಿಯಾಗಿ ಸುಧೀರ್ ಅವರು ಇರ್ಬೋದು, ಶ್ರೀಯುತ ಹನುಮಂತಯ್ಯನವರು ಇರ್ಬೋದು. ಈ ತಂಡ ನಾವೆಲ್ಲರೂ ಕೂಡ ಪ್ರತಿ ಕಡೆಗೆ ಹೋಗಿ ನಮ್ಮ ಪ್ರಚಾರ ಸಮಿತಿಯನ್ನು ಮಾಡುವಂಥ ಇವತ್ತು ಸಂಘಟಿಸುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ವಿ. ಅದಕ್ಕೆ ಒಳ್ಳೆ ರೀತಿಯ ಸಹಕಾರ ನಮಗೆ ಸಿಗ್ತಾ ಇದೆ. ಆ ಕೆಲಸ ಕಾರ್ಯ ನಾವು ಮಾಡ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಿಸಿಕೊಟ್ಟಂಥ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ವೇದಿಕೆಯಲ್ಲಿದ್ದಂಥ ಎಲ್ಲ ನನ್ನ ಗೌರವಾನ್ವಿತರು, ಭರತ್ ಮುಂಡೋಡಿಯವರು, ನಾವು ವಿದ್ಯಾರ್ಥಿಯಾಗಿರುವಾಗ ಒಟ್ಟಿಗೆ ಹಾಸ್ಟೆಲಲ್ಲಿದ್ದೆವು. ಆವಾಗ ಇದಕ್ಕಿಂತಲೂ ಸ್ವಲ್ಪ ಸಣ್ಣದಿದ್ರು. ನಾವು ಅವರನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಿಸಾಡ್ತಾ ಇತ್ತು, ಕ್ಯಾಚ್ ಹಿಡಿದು ನಾವು. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ನಮ್ಮ ಎಲ್ಲ ಕೋಆರ್ಡಿನೇಟರ್ಸು, ಚೀಫ್ ಕೋಆರ್ಡಿನೇಟರ್ಸ್ ಇವರಿಗೆಲ್ಲರಿಗೂ ಕೂಡ ಅಭಿನಂದಿಸಿ ನಮಗೆ ಶುಭ ಕೋರಿ ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್.